ಹಾಯ್ ಸ್ನೇಹಿತರೆ, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಅಗ್ಲಿ ಡಕ್ಲಿಂಗ್ ಡೋಂಟ್ ಅನ್ನುವಂಥ ತಾಯ್ ಸೀರೀಸ್ನ. ಅಂದರೆ ಇದೊಂದು ತಾಯ್ ಟೆಲಿವಿಷನ್ ಸೀರೀಸ್. ಈ ಕಥೆಯಲ್ಲಿ ಒಬ್ಬಳು ಮುದ್ದು ಪೆದ್ದು ಹುಡುಗಿ, ಕ್ಯೂಟ್ ಆಗಿರುವಂಥ ಹುಡುಗಿ ತನ್ನನ್ನು ತಾನು ಅಗ್ಲಿ ಚೆನ್ನಾಗಿಲ್ಲ ಅಂತ ಅಂದುಕೊಂಡು ತನ್ನ ನೋಡಿದರೆ ಬೇರೆಯವರು ಏನು ಹೇಳುತ್ತಾರೆ ಅನ್ನುವ ಭಯದಿಂದ ತಲೆಗೆ ಬಾಕ್ಸ್ ಹಾಕಿಕೊಳ್ಳಲು ಶುರು ಮಾಡ್ತಾಳೆ. ಆದರೆ ಈ ಮುದ್ದು ಪೆದ್ದು ಹುಡುಗಿ ಬಾಕ್ಸ್ ಅನ್ನು ಒಂದು ದಿವಸ ತೆಗಿಬೇಕಾಗುತ್ತೆ. ಅವಳು ಕ್ಯೂಟ್ ಅಂತ ಗೊತ್ತಾದಾಗ ಏನಾಗುತ್ತೆ ಅನ್ನುವುದೇ ಈ ಸೀರೀಸ್ನ ಕತೆ. ಈ ಕಥೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶುರು ಮಾಡ್ತಾನೆ. ಹಾಗಾದ್ರೆ ಕಥೆಗೆ ಹೋಗೋಣ. ಕತೆ ಶುರುವಾಗುವುದು ಮೇವನಾಮ ಎಂಬ ಹೆಸರಿನ ಹುಡುಗಿಯಿಂದ. ಅವಳು ಯಾವಾಗಲೂ ಅವಳ ಫೇಸ್ ಅಂದ್ರೆ ಅವಳ ಮುಖ ಕವರ್ ಆಗುವಂತೆ ತಲೆಗೆ ಬಾಕ್ಸ್ ನ ಹಾಕಿಕೊಂಡಿರುತ್ತಿದ್ದಳು. ಯಾಕೆಂದ್ರೆ ಅವಳು ಪ್ಲಾನೆಟ್ ನ ಅಂದರೆ ಜಗತ್ತಿನ ಅಗ್ಲಿ ಪರ್ಸನ್ ಅಂತ ಭಾವಿಸ್ತಾಳೆ. ಆ ಹುಡುಗಿ ಯಾವಾಗಲಿಂದ ಬಾಕ್ಸ್ ಅನ್ನು ಧರಿಸಲು ಆರಂಭಿಸಿದ್ದಳು 3 ವರ್ಷಗಳಿಂದ ಮಿರರ್ ನಲ್ಲಿ ಅವಳ ಮುಖವನ್ನು ನೋಡುವುದನ್ನು ಬಿಟ್ಟುಬಿಟ್ಟಿದ್ದಳು. ಈ ಹುಡುಗಿ ಹಲವು ವರ್ಷಗಳಿಂದ ಮನೆಯ ಹೊರಗಡೆ ಕೂಡ ಹೋಗಿರ್ಲಿಲ್ಲ. ಇವಳ ಫ್ಯಾಮಿಲಿಯಲ್ಲಿ ಇವಳ ಸಹೋದರ ಪ್ಲವಾನ್ ಹಾಗೆ ಫಾದರ್ ಮಾತ್ರ ಇದ್ದರು. ಒಂದು ದಿನ ಪ್ಲವಾನ್ ಗಾಯಗೊಂಡು ಮನೆಗೆ ಬರ್ತಾನೆ. ಅವನು ಮೊದಲೇ ಹೆದರಿದ್ದ, ಇನ್ನೇನು ಅವನಪ್ಪ ಅವನಿಗೆ ಹೊಡಿತಾರೆ ಅಂತ. ಅಪ್ಪನ ಧ್ಯಾನ ಅವರ ಮಗಳ ಮೇಲೆ ಹೋಗುವಂತೆ ಮಾಡ್ತಾನೆ, ಅಂದ್ರೆ ಮೇವನಾಮ್ ಕಡೆಗೆ. ಮೇವನಾಮ್ ಅಲ್ಲಿ ಅಳಲು ಆರಂಭಿಸ್ತಾಳೆ. ಮೇವನಾಮ್ಗೆ ಉಸಿರಾಡಲು ಕೂಡ ಕೆಲವು ಸಲ ಕಷ್ಟವಾಗುತ್ತಿತ್ತು ಆ ಬಾಕ್ಸ್ ನಿಂದಾಗಿ. ಮೇವನಾಮ್ ಅವಳ ಪರ್ಸನಲ್ ಲೈಫ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಜನ ಫ್ರೆಂಡ್ಸ್ ಮಾಡಿಕೊಂಡಿದ್ದಳು. ಯಾಕೆಂದ್ರೆ ಅಲ್ಲಿ ಲೈಫ್ ತುಂಬಾನೇ ಈಸಿ ಆಗಿರುತ್ತೆ. ಇದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಯಾರೊಂದಿಗಾದರೂ ಮಾತನಾಡುವುದೇ ಆದರೆ, ಚಾಟ್ ಮಾಡುವುದೇ ಆದರೆ ಅವರಿಗೆ ನಮ್ಮ ಮುಖ ತೋರಿಸಬೇಕು ಅಂತ ಇರಲ್ಲ. ಇಲ್ಲಿ ಮೇವನಾಮ್ ಹೇಳ್ತಾಳೆ ಇದೆಲ್ಲ ಹೇಗೆ ಶುರುವಾಯಿತು ಅಂತ. ಹಲವು ವರ್ಷಗಳ ಹಿಂದೆ ಮೇವನಾಮ್ ಸಣ್ಣವಳಿದ್ದಾಗ ಅವಳು ಅವಳ ಕ್ರಶ್ನಿಗೆ ಪ್ರಪೋಸ್ ಮಾಡ್ಲಿಕ್ಕೆ ಹೋಗಿರ್ತಾಳೆ. ಆದ್ರೆ ಅವನು ಅವಳನ್ನು ರಿಜೆಕ್ಟ್ ಮಾಡ್ತಾನೆ ಮತ್ತು ಅವಳಿಗೆ ಹೇಳ್ತಾನೆ ನೀನು ಈ ಪ್ಲಾನೆಟ್ ನ ಅಗ್ಲಿ ಪರ್ಸನ್ ಅಂತ. ಅವನ ಮಾತು ಕೇಳಿ ಮೇವನಾಮ್ ತುಂಬಾನೇ ಸೀರಿಯಸ್ ಆಗಿ ಬಿಟ್ಟಿದ್ದಳು. ಅಲ್ಲಿದ್ದ ಅವನ ಫ್ರೆಂಡ್ಸ್ ಕೂಡ ಕೂಗ್ಲಿಕ್ಕೆ ಶುರು ಮಾಡಿದ್ದರು, ಇವಳು ಅಗ್ಲಿ ಕ್ಯೂಟ್ ಆಗಿಲ್ಲ ಅಂತ. ಮೇವನಾಮ್ ನೇರವಾಗಿ ಮನೆಗೆ ಬಂದು ಬಿಟ್ಟಿದ್ದಳು. ಇದರ ನಂತರ ಅವಳು ಯಾವತ್ತಿಗೂ ಸ್ಕೂಲ್ಗೆ ಹೋಗಲೇ ಇಲ್ಲ. ಅವಳ ಫಾದರ್ ಅವಳಿಗೆ ಒಪ್ಪಿಸಲು ತುಂಬಾನೇ ಪ್ರಯತ್ನ ಮಾಡುತ್ತಾ ಹೋದರು, ಆದರೆ ಯಾವುದೇ ಪ್ರಯೋಜನ ಕೂಡ ಆಗಲಿಲ್ಲ. ಹೀಗೆ ಕೆಲವು ದಿನ ನಂತರ ಮೇವನಾಮ್ ಹೊರಗಡೆ ಗಾಳಿಯಲ್ಲಿ ಹಾರಾಡಿ ಹೋಗ್ತಿದ್ದ ಬಲೂನ್ ನೋಡಿ ಅದನ್ನು ಹಿಡಿಯಲು ಮನೆಯಿಂದ ಹೊರಗೆ ಹೋಗ್ತಾಳೆ. ಅವಳು ಮನೆಯಿಂದ ಹೊರಗೆ ಹೋದಾಗ ಆ ಬಲೂನ್ ತೆಗೆದುಕೊಳ್ಳಲು ಅಲ್ಲಿಗೆ ಅವಳಿಗೆ ಸಹಾಯ ಮಾಡಲು ಒಬ್ಬ ಹುಡುಗ ಬರ್ತಾನೆ. ಮೇವನಾಮ್ ಹೆದರಿ ಬಾಕ್ಸ್ ನಿಂದ ಅಂದ್ರೆ ಒಂದು ತರದ ಚೀಲದಿಂದ ಅವಳು ಫೇಸ್ ನ ಕವರ್ ಮಾಡ್ತಾಳೆ. ಯಾಕೆಂದ್ರೆ ಆ ಹುಡುಗ ಅವಳನ್ನು ನೋಡಬಾರದು ಅಂತ. ಅವಳನ್ನು ತುಂಬಾನೇ ಅಗ್ಲಿ ಅಂತ ಭಾವಿಸಿದ್ದಳು. ಅವಳು ಆ ಟೈಮಲ್ಲಿ ಫೇಸ್ ಕವರ್ ಮಾಡಿದ್ದರಿಂದ ಅವಳು ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದಳು. ಇದರಿಂದಾಗಿ ಅವಳು ಅವಳ ಫೇಸ್ ನ ಬಾಕ್ಸ್ ನಿಂದ ಕವರ್ ಮಾಡಿ ತಿರುಗಾಡುತ್ತಿದ್ದಳು. ಮೇವನಾಮ್ ಯಾವತ್ತಿಗೂ ಯಾವ ಕಾರಣಕ್ಕೂ ಮನೆಯವರಿಗೆ ಅವಳ ಫೇಸ್ ಅನ್ನು ತೋರಿಸ್ತಾನೆ ಇರಲಿಲ್ಲ. ಅವಳ ಫಾದರ್ ಇದರಿಂದಾಗಿ ತುಂಬಾನೇ ಟೆನ್ಷನ್ ಆಗಿದ್ದರು. ಅವಳ ಬಗ್ಗೆ ತುಂಬಾನೇ ಕೇರ್ ಮಾಡ್ತಿದ್ದರು. ಅವರು ಇದೇ ಕಾರಣಕ್ಕೆ ಡಾಕ್ಟರ್ನ ಮೀಟ್ ಆಗ್ಲಿಕ್ಕೆ ಕೂಡ ಹೋಗ್ತಾರೆ. ಅವರಿಗೆ ಅನಿಸಿತ್ತು ಮೇವನಾಮ್ಗೆ ಯಾವುದೋ ಡಿಸೀಸ್ ಇದೆ ಅಂತ. ಆದ್ರೆ ಡಾಕ್ಟರ್ ಹೇಳ್ತಾರೆ ಇದೇನೋ ಕಾಯಿಲೆ ಅಲ್ಲ, ಇದು ಯಾವ ತರದ ಡಿಸೀಸ್ ಕೂಡ ಅಲ್ಲ, ಇದು ಟೀನೇಜರ್ಸ್ನವರಲ್ಲಿ ಕಂಡು ಬರುವಂತ ಒಂದು ತರಹದ ವಿಚಿತ್ರ ಲಕ್ಷಣ. ಇದರಿಂದಾಗಿ ಇವರು ಯಾವಾಗಲೂ ಒಬ್ಬಂಟಿಯಾಗಿ ಇರಲು ಬಯಸ್ತಾರೆ. ಅವರು ಯಾವತ್ತು ಒಬ್ಬರೇ ಇರುವುದನ್ನು ಫೀಲ್ ಮಾಡ್ತಾರೆ. ಇಂಥ ಕಂಡೀಷನ್ ಅಲ್ಲಿ ಯಾರೊಂದಿಗೂ ಕೂಡ ಮಾತನಾಡಲು ಹೋಗಲ್ಲ, ಯಾವುದೇ ಕಾರಣಕ್ಕೂ ರೂಮ್ ನಿಂದ ಹೊರಗೆ ಬರಲ್ಲ. ಆದರೆ ಮೇವನಾಮ್ ಫಾದರ್ಗೆ ಅವರು ಹೇಳಿದ್ದು ಏನು ಅಂತ ಕೂಡ ಅರ್ಥ ಆಗಲ್ಲ. ಯಾಕೆಂದರೆ ಮೇವನಾಮ್ ಅವಳ ಮನೆಯಲ್ಲಿ ಎಲ್ಲರೊಂದಿಗೂ ಮಾತನಾಡುತ್ತಿದ್ದಳು. ಮನೆಯಲ್ಲಿ ಪೇಸ್ನಿಂದ ಬಾಕ್ಸ್ ಅನ್ನು ತೆಗೆಯದೆ ಯಾವಾಗಲೂ ತಿಂಡಿ ತಿನಿಸು ತಿನ್ನುತ್ತಿದ್ದಳು. ಇದನ್ನು ನೋಡಿ ಅವಳ ಫಾದರ್ ಹೇಳ್ತಾರೆ ನನ್ನ ಮಾತು ನೀವು ಗಮನ ಕೊಟ್ಟು ಕೇಳಿ. ಆಗ ಇಬ್ಬರು ಮಕ್ಕಳಿಗೆ ಅನಿಸುತ್ತೆ ಅವರ ಫಾದರ್ಗೆ ಕ್ಯಾನ್ಸರ್ ಇದೆ ಅಂತ, ಇಲ್ಲಾಂದ್ರೆ ಅವರು ಗೇ ಅಂತ. ಆದ್ರೆ ಫಾದರ್ ಹೇಳ್ತಾರೆ ನಾಳೆಯಿಂದ ಮೇವನಾಮ್ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಮೇವನಾಮ್ಗೆ ಅನಿಸುತ್ತೆ ಅದು ಕೂಡ ಅವಳ ಬ್ರದರ್ನೊಟ್ಟಿಗೆ ಅವರು ತಮಾಷೆ ಮಾಡ್ತಿದ್ದಾರೆ ಅಂತ. ಅವಳು ಅವಳ ಫಾದರ್ಗೆ ಅವಳು ಹೋಗಲ್ಲ ಅಂತ ಒಪ್ಪಿಸ್ಲಿಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾಳೆ. ಆದ್ರೆ ಅವಳ ಫಾದರ್ ಅವಳ ಯಾವುದೇ ಮಾತನ್ನು ಕೇಳಲ್ಲ. ಅವರು ಹೇಳ್ತಾರೆ ನೀನು ಸ್ಕೂಲ್ಗೆ ಹೋಗ್ಲೇಬೇಕು. ಇದರಿಂದ ಮೇವನಾಮ್ಗೆ ತುಂಬಾನೇ ಸಿಟ್ಟು ಬರುತ್ತೆ. ಅವಳು ಅಲ್ಲಿಂದ ರೂಮ್ಗೆ ಹೋಗಿಬಿಡ್ತಾಳೆ. ರೂಮ್ಗೆ ಹೋಗಿ ಅವಳು ನಾನು ಹೋಗಲ್ಲ ಸ್ಕೂಲ್ಗೆ ಅಂತ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಅವಳು ತುಂಬಾನೇ ಅಳ್ತಾಳೆ, ನಾಳೆ ಎಲ್ಲರೂ ನನ್ನನ್ನು ಬುಲಿ ಮಾಡ್ತಾರೆ ಅಂದ್ರೆ ತೊಂದರೆ ಕೊಡ್ತಾರೆ ಅಂತ. ಆದ್ರೆ ಅವಳಿಗೆ ಮತ್ತೆ ನೆನಪಾಗುತ್ತೆ. ಅವಳು ಯೋಚಿಸ್ತಾಳೆ ಬುಲ್ಲಿ ಮಾಡೋದಕ್ಕಿಂತ ಹೆಚ್ಚು ಒಳ್ಳೆಯದು ಅಗ್ಲಿ ಹೇಳುವುದು ಅಂತ. ಹೀಗಾಗಿ ಅವಳು ಡಿಸೈಡ್ ಮಾಡ್ತಾಳೆ ನಾಳೆ ಅವಳ ಬ್ರದರ್ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾಳೆ ಅಂತ. ಪ್ಲವಾನ್ ಅವಳಿಗಾಗಿ ಒಂದು ಹೊಸ ಬಾಕ್ಸ್ ಅನ್ನು ತಂದು ಕೊಡ್ತಾನೆ. ಅವನು ಅದು ಒಳ್ಳೆಯದಾಗಿ ಕಾಣಲಿ ಅಂತ ಡೆಕೋರೇಟ್ ಕೂಡ ಮಾಡ್ತಾನೆ. ಇಲ್ಲಿ ಮೇವನಾಮ್ ಮೊದಲ ಬಾರಿಗೆ ಬಾಕ್ಸ್ನ ಪೇಸ್ನಿಂದ ತೆಗಿತಾಳೆ. ಇಲ್ಲಿ ನಮಗೆ ತಿಳಿಯುತ್ತೆ ಇವಳು ನೋಡ್ಲಿಕ್ಕೆ ತುಂಬಾನೇ ಕ್ಯೂಟ್ ಅಂತ.
ಮರುದಿನ ಅವರ ಫಾದರ್ ಇಬ್ಬರನ್ನು ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಟು ಹೋಗಿಬಿಡ್ತಾರೆ. ಸ್ಕೂಲ್ನಲ್ಲಿ ಮೇವನಾಮ್ನ ನೋಡಿ ಸ್ಕೂಲ್ನ ಸ್ಟೂಡೆಂಟ್ಸ್ ಎಲ್ಲರೂ ನಗಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಅಲ್ಲಿ ನೋಡಿ, ಆ ಹುಡುಗಿ ಯಾರು ಮರೆ ಆ ಹುಡುಗಿ? ಯಾರೋ ಸ್ಕೂಲ್ಗೆ ಹೊಸ ಸ್ಟೂಡೆಂಟ್ ಬಂದಿದ್ದಾಳೆ ನೋಡಿ, ಯಾರದು ಅಂತ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಸ್ಟೂಡೆಂಟ್ಸ್ ಅವಳಿಗೆ ತಮಾಷೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೂ ಕೆಲವರು ಅವಳಿಗೆ ಬುಲ್ಲಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನು ಕೇಳಿ ಮೇವನಾಮ್ಗೆ ತುಂಬಾನೇ ಬೇಜಾರಾಗುತ್ತೆ. ಅವಳಲ್ಲಿ ಇನ್ನೇನು ಪ್ರಜ್ಞೆ ಕಳೆದುಕೊಂಡು ಬೀಳ್ತಾಳೆ ಅನ್ನುವಾಗ ಆಗ ಅವಳ ಹತ್ತಿರ ಒಬ್ಬ ಹುಡುಗ ಬರ್ತಾನೆ. ಅವಳು ಬೀಳದಂತೆ ಹಿಡಿತಾನೆ. ಆ ಹುಡುಗ ಅವಳಂತ ಹೆಲ್ಮೆಟ್ ಧರಿಸಿದ್ದ. ಈ ಹುಡುಗನ ಹೆಸರು ಮಿಂಟನ್ ಆಗಿತ್ತು. ಆ ಹುಡುಗನ ನೋಡಿ ಮೇವನಾಮ್ ಅಲ್ಲಿಂದ ಓಡಿಬಿಡ್ತಾಳೆ. ಓಡುತ್ತಾ ಹೋಗಿ ಸ್ಕೂಲ್ನ ಪಾಪ್ಯುಲರ್ ಹುಡುಗ ಝೀರೋನಿಗೆ ಡಿಕ್ಕಿ ಹೊಡಿತಾಳೆ. ಆ ಹುಡುಗನೊಂದಿಗೆ ಅವನ ಫ್ರೆಂಡ್ಸ್ ಸೇರಿ ಅವಳಿಗೆ ತೊಂದರೆ ಕೊಡಲು ಶುರು ಮಾಡ್ತಾರೆ. ಅವಳು ಹಾಕಿಕೊಂಡಿದ್ದ ಹೆಲ್ಮೆಟ್ನ ತೆಗಿಲಿಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾರೆ. ಹೇ ತೆಗಿ ಮರತಿ, ಹೆಲ್ಮೆಟ್ನ ಯಾಕೆ ಹಾಕಿದ್ದೀಯಾ ಅಂತ ಕೇಳ್ತಾರೆ. ಅವಳು ಹಾಕಿಕೊಂಡಿದ್ದ ಹೆಲ್ಮೆಟ್ನ ತೆಗಿಲಿಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿ ಮಿಂಟನ್ ಹೀರೋ ಆಗಿ ಬಂದು ಅವಳನ್ನು ಬಚಾವ್ ಮಾಡ್ತಾನೆ. ಝೀರೋ ಇದನ್ನು ನೋಡಿ ತುಂಬಾನೇ ಸಿಟ್ಟಾಗಿ ಬಿಡ್ತಾನೆ. ಅವನು ಅನ್ಕೋತಾನೆ, ಅಯ್ಯೋ ನಾನು ಹೀರೋ ಆಗಬೇಕಿತ್ತು, ಆದ್ರೆ ಇವನು ಹೀರೋ ಆಗಿಬಿಟ್ನಲ್ಲ. ಝೀರೋನ ಈಗೋಗೆ ಹರ್ಟ್ ಆಗುತ್ತೆ. ಝೀರೋ ಮಿಂಟನ್ಗೆ ಹೇಳ್ತಾನೆ, ಸ್ಕೂಲ್ ನಂತರ ಸಿಗು ನನಗೆ, ನಿನ್ಗೆ ಇದೆ ನೋಡು. ಇದರ ನಂತರ ಮೇವನಾಮ್ ಅವಳ ಕ್ಲಾಸ್ಗೆ ಹೋಗ್ತಾಳೆ. ಟೀಚರ್ ಅವಳನ್ನು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅವ್ರು ಹೇಳ್ತಾರೆ, ಕೇಳಿ ನೀವೆಲ್ಲ, ಇವಳ ಪ್ರೈವೇಸಿಯನ್ನು ಪ್ರೈವೇಸಿಯಾಗಿರಲು ಬಿಡಿ. ಇವಳೊಬ್ಬಳು ಸ್ಪೆಷಲ್ ಸ್ಟೂಡೆಂಟ್. ಹೇ ಎಲ್ಲರೂ ಕೇಳಿ, ಇವಳಿಗೆ ಯಾರೂ ಕೂಡ ತೊಂದರೆ ಕೊಡಬೇಡಿ ಅಂತ ಹೇಳಿ ಅವ್ರು ಅಲ್ಲಿಂದ ಹೋಗ್ತಾರೆ. ಟೀಚರ್ ಕ್ಲಾಸ್ ಬಿಟ್ಟು ಹೋದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ? ಇಲ್ಲಿ ಕೂಡ ಹಾಗೆ ಆಗುತ್ತೆ. ಒಬ್ರು ಬೊಬ್ಬೆ ಹೊಡಿತಾರೆ, ಇನ್ನೊಬ್ರು ಗಲಾಟೆ ಮಾಡ್ತಾರೆ, ಯಾರೋ ಇನ್ನೊಬ್ಬ ರಾಕೆಟ್ ಮಾಡಿ ಬಿಸಾಡ್ತಾನೆ. ಇಲ್ಲಿ ಹಾಗೆ ಆಗುತ್ತೆ. ಟೀಚರ್ ಹೋದ ತಕ್ಷಣ ಕ್ಲಾಸ್ನಲ್ಲಿದ್ದ ಎಲ್ಲ ಸ್ಟೂಡೆಂಟ್ಸ್ ಮೇವನಾಮ್ಗೆ ತೊಂದರೆ ಕೊಡಲು ಬುಲ್ಲಿ ಮಾಡಲು ಶುರು ಮಾಡ್ತಾರೆ. ಈ ಕ್ಲಾಸ್ನ ಸ್ಟೂಡೆಂಟ್ಸ್ ಸ್ವಲ್ಪ ಪೋಖ್ರಿಗಳು. ಮಿಂಟನ್ ಕೂಡ ಅದೇ ಸ್ಕೂಲ್ನಲ್ಲಿ ಸ್ಟಡಿ ಮಾಡ್ತಿದ್ದ. ಅವಳಿಗೆ ಉಳಿದವರು ತೊಂದರೆ ಕೊಡುವುದು ನೋಡಿ ಅವನಿಗೆ ತುಂಬಾನೇ ಸಿಟ್ಟು ಬರತೊಡಗಿತ್ತು. ಮೇವನಾಮ್ ಚುಪ್ಚಾಪಾಗಿ ಲಾಸ್ಟ್ ಬೆಂಚ್ನಲ್ಲಿ ಹೋಗಿ ಕುಳಿತು ಬಿಡ್ತಾಳೆ. ಲಂಚ್ ಟೈಮ್ನಲ್ಲಿ ಅವಳ ಬ್ರದರ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅವನು ಅವಳಿಗೆ ಸಿಗಲ್ಲ. ಒಬ್ಳೆ ಕೂತ್ಕೊಂಡು ಆಹಾರ ತಿನ್ಲಿಕ್ಕೆ ಶುರು ಮಾಡ್ತಾಳೆ. ಅಲ್ಲಿದ್ದ ಎಲ್ರು ಅವಳನ್ನ ವಿಚಿತ್ರವಾಗಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಇವಳು ತಲೆಗೆ ಬಾಕ್ಸ್ ಹಾಕೊಂಡು ಹೇಗೆ ಊಟ ಮಾಡ್ತಾಳೆ ಅಂತ ಆಲೋಚಿಸ್ತಾರೆ. ಅದೇ ಕ್ಷಣ ಅವಳ ಬಳಿಗೆ ಇಬ್ಬರು ಹುಡುಗರು ಬರ್ತಾರೆ. ಆ ಹುಡುಗರು ಪೋಖ್ರಿಗಳು ಅಂತ ಹೇಳ್ಬೋದು. ಆ ಹುಡುಗರು ಅಲ್ಲಿ ಸುಮ್ಮನಿರದೆ ಅವಳು ಪೇಸ್ಗೆ ಹಾಕಿದ್ದ ಬಾಕ್ಸ್ ಅನ್ನು ತೆಗಿಲಿಕ್ಕೆ ಶುರು ಮಾಡ್ತಾರೆ. ಮೇವನಾಮ್ಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಯಾರಪ್ಪ ಈ ಹುಡುಗರು, ಯಾವಾಗ ನೋಡಿದ್ರು ತೊಂದರೆ ಕೊಡ್ತಾರೆ ಅಂತ ಹೇಳುತ್ತಾ ಅಲ್ಲಿಂದ ಹೋಗಲು ಆರಂಭಿಸ್ತಾಳೆ. ಅವಳಿಗೆ ಅಲ್ಲಿ ಯಾರು ಕೂಡ ಹೆಲ್ಪ್ ಮಾಡಲ್ಲ. ಎಲ್ಲರೂ ನಗಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾರೊಬ್ಬರು ಕೂಡ ಅವಳಿಗೆ ಹೆಲ್ಪ್ ಮಾಡದೇ ಇದ್ದಾಗ ಅವಳು ಅಲ್ಲಿಂದ ಬೇಗನೆ ಓಡಿ ಹೋಗಿ ಗಾರ್ಡನ್ ನಲ್ಲಿ ಕುಳಿತು ಬಿಡ್ತಾಳೆ. ಆಗ ಅವಳ ಹತ್ತಿರ ಮಿಂಟನ್ ಬರ್ತಾನೆ. ಅವಳಿಗೆ ತಿನ್ನಲು ಸ್ಯಾಂಡ್ವಿಚ್ ಅನ್ನ ಕೊಡ್ತಾನೆ. ಮೇವನಾಮ್ ಅವನಿಗೆ ಹೇಳ್ತಾಳೆ, ನಾಳೆಯಿಂದ ನಾನು ಸ್ಕೂಲ್ಗೆ ಬರಲ್ಲ. ಆದ್ರೆ ಮಿಂಟನ್ ಹೇಳ್ತಾನೆ, ಪ್ಲೀಸ್ ನೀನು ಸ್ಕೂಲ್ಗೆ ಬಾ. ಸ್ಕೂಲ್ನ ಹೊರಗಡೆ ಝೀರೋ ಮಿಂಟನ್ಗಾಗಿ ವೇಟ್ ಮಾಡ್ತಿದ್ದ. ಎಲ್ಲ ಸ್ಕೂಲ್ನ ಹೊರಗಡೆ ಏನಾಗುತ್ತೆ ಹಾಗೆ ಇಲ್ಲಿ ಕೂಡ ಆಗುತ್ತೆ. ಈ ಇಬ್ಬರು ಹುಡುಗರು ನಾಯಿಗಳಂತೆ ಫೈಟ್ ಮಾಡ್ತಾರೆ. ಇದೆಲ್ಲವನ್ನು ಮೇವನಾಮ್ ದೂರದಲ್ಲಿ ಕುಳಿತು ನೋಡ್ತಿದ್ದಳು. ಝೀರೋ ಮತ್ತು ಮಿಂಟನ್ನ ಫೈಟ್ ಜಬರ್ದಸ್ತ್ ಆಗಿತ್ತು. ಅವರ ಗಲಾಟೆ ನಿಲ್ಲುವಂತೆ ಕಾಣಲ್ಲ. ಆಗ ಅಲ್ಲಿಗೆ ಪೊಲೀಸ್ ಬಂದ್ಬಿಡ್ತಾರೆ. ಝೀರೋ ಮೇವನಾಮ್ನ ಅಲ್ಲಿಂದ ಕರೆದುಕೊಂಡು ಹೋಗಿಬಿಡ್ತಾನೆ. ಉಳಿದವರು ಕೂಡ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿಬಿಡ್ತಾರೆ. ಝೀರೋ ಮೇವನಾಮ್ನ ಒಂದು ಕಡೆ ಕರೆದುಕೊಂಡು ಹೋಗಿ ಅಲ್ಲಿ ಅವಳು ಪೇಸ್ಗೆ ಹಾಕಿದ್ದ ಬಾಕ್ಸ್ ಅನ್ನು ತೆಗಿಲಿಕ್ಕೆ ಬಲವಂತವಾಗಿ ಪ್ರಯತ್ನ ಮಾಡ್ತಾನೆ. ಕೊನೆಗೂ ಆ ಬಾಕ್ಸ್ ನ ತೆಗೆದು ಬಿಡ್ತಾನೆ. ಅವಳನ್ನೇ ನೋಡಿದ ಕೂಡಲೇ ತುಂಬಾನೇ ಶಾಕ್ ಆಗಿ ಬಿಡ್ತಾನೆ. ಯಾಕೆಂದ್ರೆ ಅವಳು ಅಷ್ಟೊಂದು ಕ್ಯೂಟ್ ಆಗಿರ್ತಾಳೆ. ಝೀರೋಗೆ ಏನು ಹೇಳಬೇಕು ಅಂತ ಕೂಡ ಗೊತ್ತಾಗಲ್ಲ. ಅವನು ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡ್ತಾ ನಿಲ್ತಾನೆ. ಮೇವನಾಮ್ ಅಂದುಕೊಳ್ತಾಳೆ, ನಾನು ಅಗ್ಲಿ ಅನ್ನುವಂತ ಕಾರಣಕ್ಕೆ ಇವನು ನನ್ನನ್ನು ನೋಡ್ತಿದ್ದಾನೆ ಅಂತ. ಮುದ್ದು ಪೆದ್ದು ಹುಡುಗಿ ಮೇವನಾಮ್ ಅಲ್ಲೇ ಪ್ರಜ್ಞೆ ಕಳೆದುಕೊಂಡು ಬಿದ್ದು ಬಿಡ್ತಾಳೆ. ಅವಳಿಗೆ ಪ್ರಜ್ಞೆ ಬಂದಾಗ ಅವಳು ಕಣ್ಣು ತೆರೆದು ನೋಡಿದಾಗ ಅವಳೊಂದು ಹಾಸ್ಪಿಟಲ್ನಲ್ಲಿ ಇರ್ತಾಳೆ. ಅಲ್ಲಿ ತುಂಬಾನೇ ಪ್ಯಾನಿಕ್ ಆಗ್ತಾಳೆ. ಯಾಕೆಂದ್ರೆ ಅವಳ ಫೇಸ್ ಮೇಲೆ ಯಾವುದೇ ಬಾಕ್ಸ್, ಯಾವುದೇ ಮಾಸ್ಕ್ ಕೂಡ ಇರಲ್ಲ. ಅವಳ ಬ್ರದರ್, ಅವಳ ಸಹೋದರ ಪ್ಲವನ್ ಅವಳಿಗೆ ಒಂದು ಮಾಸ್ಕ್ ಅನ್ನು ಹಾಕಿಕೊಳ್ಳಲಿಕ್ಕೆ ಕೊಡ್ತಾನೆ. ಅವಳ ಫಾದರ್ ಅಲ್ಲಿ ಹೇಳ್ತಾರೆ, ನನ್ನಿಂದಾಗಿ ಇದೆಲ್ಲ ಆಯ್ತು. ನಾನು ನಿನ್ನನ್ನು ಸ್ಕೂಲ್ಗೆ ಜಬರ್ದಸ್ತಿನಿಂದ ಕಳಿಸದಿದ್ದರೆ ಹೀಗೆ ಆಗ್ತಾನೆ ಇರಲಿಲ್ಲ ಅಂತಾರೆ. ನೀನು ನಾಳೆಯಿಂದ ಸ್ಕೂಲ್ಗೆ ಹೋಗ್ಬೇಡ, ನೀನು ಏನು ಬಯಸ್ತೀಯಾ ಅದನ್ನೇ ಮಾಡು ಅಂತಾರೆ. ಆದ್ರೆ ಮೇವನಾಮ್ ಹೇಳ್ತಾಳೆ, ಇಲ್ಲ ಅಪ್ಪ, ನಾನು ಸ್ಕೂಲ್ಗೆ ಹೋಗ್ತಾನೆ. ನಾನು ಝೀರೋಗೆ ಬುದ್ಧಿ ಕಲಿಸ್ಬೇಕು, ಅವನಿಗೊಂದು ತಕ್ಕ ಪಾಠ ಕಲಿಸ್ಬೇಕು. ಅವನು ನನ್ನೊಂದಿಗೆ ಮಿಸ್ಬಿಹೇವ್ ಮಾಡಿದ್ದಾನೆ. ಅಂದ್ರೆ ಅವನು ನನ್ನ ಫೇಸ್ ಮೇಲೆ ಇದ್ದ ಮಾಸ್ಕ್ ಅನ್ನು ತೆಗೆದು ಬಿಟ್ಟಿದ್ದ. ಮರುದಿನ ಸ್ಕೂಲ್ನಲ್ಲೇ ಝೀರೋನ ತೋರಿಸಲಾಗುತ್ತೆ. ಅವನು ಒಂದ್ ಕಡೆ ಕೂತ್ಕೊಂಡು ಮೇವನಾಮ್ ಬಗ್ಗೆ ಯೋಚಿಸುತ್ತಿದ್ದ. ಯಾಕೆಂದ್ರೆ ಅವಳು ನೋಡ್ಲಿಕ್ಕೆ ತುಂಬಾನೇ ಕ್ಯೂಟ್ ಆಗಿದ್ದಳು. ಆಗ ಅಲ್ಲಿಗೆ ಮೇವನಾಮ್ ಬರ್ತಾಳೆ. ಅವನಿಗೊಂದು ಪಟಲ್ಲನೆ ಕೆನ್ನಾಗಿ ಬಿಡ್ತಾಳೆ. ಅಲ್ಲಿ ಸುಮ್ಮನಿರದ ಝೀರೋ ಅವಳ ಫೇಸ್ ಮಾಸ್ಕ್ ಅನ್ನು ತೆಗಿಲಿಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲಿಗೆ ಅದೇ ಕ್ಷಣಕ್ಕೆ ಮಿಂಟನ್ ಹೀರೋ ಆಗಿ ಬಂದ್ಬಿಡ್ತಾನೆ.
ಅವನು ಝೀರೋನ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಇಬ್ಬರ ನಡುವೆ ಮತ್ತೊಮ್ಮೆ ಫೈಟ್ ಶುರುವಾಗುತ್ತೆ. ಮೇವ್ನಾಮ್ ಅವರಿಬ್ಬರನ್ನು ತಡೆಯಲು ಪ್ರಯತ್ನ ಮಾಡ್ತಾಳೆ. ಹೀಗೆ ಅವರ ಗಲಾಟೆ ಆಗುತ್ತಿದ್ದಾಗ ಅಲ್ಲಿದ್ದ ಸ್ಕೂಲ್ನ ಸ್ಟೂಡೆಂಟ್ಸ್ ಅಂದ್ರೆ ಮಕ್ಕಳು ಅವರಿಗೆ ಸಿಕ್ಕಿದ ಚಾನ್ಸ್ ಆಗಿತ್ತು. ಅಲ್ಲಿ ಕೆಲವು ಸ್ಕೂಲ್ನ ಸ್ಟೂಡೆಂಟ್ಸ್ ಅಂದ್ರೆ ಸ್ಕೂಲ್ನ ಮಕ್ಕಳು ಅವರು ಮೂವರ ಫೋಟೋ ಮತ್ತೆ ತೆಗೆದು ಸಿಕ್ಕ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಬಿಡ್ತಾರೆ. ಅದು ಕೂಡ ಇಬ್ಬರು ಹ್ಯಾಂಡ್ಸಮ್ ಹುಡುಗರು ಒಬ್ಬಳು ಬಾಕ್ಸ್ ಹಾಕಿಕೊಂಡ ಹುಡುಗಿಗಾಗಿ ಫೈಟ್ ಮಾಡ್ತಿದ್ದಾರೆ ಅಂತ. ಕೊನೆಗೂ ಅಲ್ಲಿ ಮೇವ್ನಾಮ್ ಅವರಿಬ್ಬರ ಗಲಾಟೆ ತಪ್ಪಿಸ್ತಾಳೆ. ಅಲ್ಲಿ ಝೀರೋ ಮತ್ತು ಮಿಂಟನ್ ಮತ್ತೆ ವಾದ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಿಂಟನ್ ಹೇಳ್ತಾನೆ, ನೀನು ಮೇವ್ನಾಮ್ನ ಪಡೆಯಲು ಬಯಸುತ್ತೆ, ಹೀಗಾಗಿ ಇದೆಲ್ಲ ಮಾಡ್ತಿದ್ಯಲ್ಲ. ಅವನ ಮಾತು ಕೇಳಿ ಝೀರೋನಿಗೆ ನಾಚಿಕೆ ಆಗುತ್ತೆ. ಅವನ ಮರ್ಯಾದೆ ಉಳಿಸಿಕೊಳ್ಳಲು ಹೇಳ್ತಾನೆ, ನಾನು ಇವಳನ್ನು ಇಷ್ಟಪಡಲ್ಲ, ನನಗೆ ಇವಳು ಬೇಡ, ಇವಳು ನೋಡ್ಲಿಕ್ಕೆ ತುಂಬಾನೇ ಆಗ್ಲಿ, ನನ್ಗೆ ಇಂಥ ಹುಡುಗಿ ಬೇಡ. ಇದನ್ನು ಕೇಳಿ ಮೇವ್ನಾಮ್ ತುಂಬಾನೇ ಅಳ್ತಾಳೆ. ಅವಳಿಗೆ ತಲೆ ಚಕ್ಕರ್ ಬರ್ಲಿಕ್ಕೆ ಆರಂಭಿಸುತ್ತೆ. ಮಿಂಟನ್ ಅವಳನ್ನು ಸಮಾಧಾನ ಪಡಿಸಲು ಶುರು ಮಾಡ್ತಾನೆ. ಆದ್ರೆ ಅವಳು ಅಲ್ಲಿಂದ ಹೋಗಿಬಿಡ್ತಾಳೆ. ಮರುದಿನದಿಂದ ಅವಳು ಅವಳ ಮೊದಲಿನ ಲೈಫ್ನಂತೆ ಇರಲು ಆರಂಭಿಸ್ತಾಳೆ. ಅದು ಬೇರೆ ಏನೋ ಅಲ್ಲ, ಯಾವಾಗಲೂ ಮನೆಯಲ್ಲಿರುವುದು, ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡುವುದು. ಇವಳ ಫಾದರ್ ಮತ್ತು ಬ್ರದರ್ ಅವಳನ್ನು ರೂಮ್ನ ಹೊರಗೆ ಬರುವಂತೆ ಮಾಡಲು ತುಂಬಾನೇ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವಳು ರೂಮ್ ಬಿಟ್ಟು ಹೊರಗೆ ಬರಲ್ಲ. ಅಲ್ಲಿ ಅವರ ಮನೆಯ ಹೊರಗಡೆ ಝೀರೋ ಬರ್ತಾನೆ. ಅವನು ಮೇವ್ನಾಮ್ ವಿಷಯದಲ್ಲಿ ಸಾರಿ ಕೇಳಲಿಕ್ಕೆ ಬಂದಿದ್ದ. ಆದ್ರೆ ಅವಳ ಫಾದರ್ ಅವನನ್ನು ಮನೆಯ ಒಳಗೆ ಬರಲು ಬಿಡಲ್ಲ. ಮರುದಿನ ಮಿಂಟನ್ ಅವಳ ಮನೆಗೆ ಬರ್ತಾನೆ. ಅವನು ಒಂದು ಕ್ಯೂಟ್ ಆದ ಡಕ್ ಬಾಕ್ಸ್ ತೆಗೆದುಕೊಂಡು ಬಂದಿದ್ದ. ಅದನ್ನು ಅವನು ಮೇವ್ನಾಮ್ಗೆ ಕೊಡ್ತಾನೆ. ಮೇವ್ನಾಮ್ಗೆ ಅದನ್ನು ನೋಡಿ ತುಂಬಾನೇ ಖುಷಿಯಾಗುತ್ತೆ. ಮಿಂಟನ್ ಅವನಿಗಾಗಿ ಸೇಮ್ ಕಲರ್ನ ಹೆಲ್ಮೆಟ್ ಕೂಡ ತಂದಿದ್ದ, ಯಾಕೆಂದ್ರೆ ಮ್ಯಾಚಿಂಗ್ ಆಗಲಿ ಅಂತ. ಇಬ್ಬರಲ್ಲಿ ಒಳ್ಳೆಯ ಬಾಂಡಿಂಗ್ ಆಗುತ್ತೆ. ಇಬ್ಬರು ತುಂಬಾನೇ ಹೊತ್ತು ಮಾತಾಡ್ತಾರೆ. ಮರುದಿನ ಇಬ್ಬರು ಬೈಕ್ನಲ್ಲಿ ಸ್ಕೂಲ್ಗೆ ಹೋಗ್ತಾರೆ. ಆದ್ರೆ ಮರುದಿನ ಮೇವ್ನಾಮ್ ಮತ್ತೊಮ್ಮೆ ಝೀರೋ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ತಾಳೆ. ಝೀರೋ ಅವಳ ಬಳಿ ಸಾರಿ ಕೇಳಲಿಕ್ಕೆ ಶುರು ಮಾಡ್ತಾನೆ. ಆಗಲ್ಲಿಗೆ ಅವಳ ಬ್ರದರ್ ಪ್ಲಾವನ್ ಬಂದು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾನೆ. ಕ್ಲಾಸ್ನಲ್ಲಿ ಒಬ್ಬಳ ಹುಡುಗಿ ಮೇವ್ನಾಮ್ನ ಮೀಟ್ ಆಗ್ಲಿಕ್ಕೆ ಬರ್ತಾಳೆ. ಯಾಕೆಂದ್ರೆ ಆ ಹುಡುಗಿ ಅಂದುಕೊಂಡಿದ್ದಳು ಮೇವ್ನಾಮ್ ಝೀರೋನ ಗರ್ಲ್ ಫ್ರೆಂಡ್ ಅಂತ. ಅವಳು ಮೇವ್ನಾಮ್ಗೆ ಹೇಳ್ತಾಳೆ, ನೀನು ಝೀರೋಗೆ ಹೇಳು, ಜೂನಿಯರ್ಸ್ನವರಿಗೆ ಅಂದ್ರೆ ಸಣ್ಣ ಸ್ಟೂಡೆಂಟ್ಸ್ನವರಿಗೆ ಯಾರು ವೀಕ್ ಆಗಿರ್ತಾರೋ ಅವರಿಗೆ, ಯಾರು ವೀಕ್ ಆಗಿರ್ತಾರೋ ಯಾರು ಪಾಪದವರಾಗಿರ್ತಾರೋ ಅವರಿಗೆ ಬುಲಿ ಮಾಡಬೇಡ ಅಂತ. ಆದ್ರೆ ಮೇವ್ನಾಮ್ ಹೇಳ್ತಾಳೆ, ಝೀರೋ ನನ್ನ ಬಾಯ್ ಫ್ರೆಂಡ್ ಅಲ್ಲ, ನಾನು ನಿನಗೆ ಇದರಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ. ಲಂಚ್ ಟೈಮ್ನಲ್ಲಿ ಮೇವ್ನಾಮ್ಗೆ ತಿಳಿಯುತ್ತೆ ಅವಳ ಬ್ರದರ್ನ ಝೀರೋ ಹೊಡಿತಿದ್ದಾನೆ ಅಂತ. ಮೇವ್ನಾಮ್ ಬೇಗನೆ ಪ್ಲವಾನ್ ಇದ್ದಲ್ಲಿಗೆ ಹೋಗಿ ಅವನನ್ನು ಬಚಾವ್ ಮಾಡ್ತಾಳೆ. ಝೀರೋನಿಗೆ ಹೇಳ್ತಾಳೆ, ನೀನು ವೀಕ್ ಸ್ಟೂಡೆಂಟ್ಸ್ನವ್ರಿಗೆ ಹೊಡಿತಿದ್ದೀಯಾ, ನಿನಗೆ ಅವರು ಪಾಪ ಅಂತ ಅನಿಸಲ್ವಾ? ಅವರಿಂದ ಹಣ ಕಸಿದುಕೊಳ್ಳುತ್ತೆ, ಅವರಿಂದ ಹೋಮ್ವರ್ಕ್ ಕೂಡ ಮಾಡಿಸುತ್ತೆ, ನಿನಗೆ ನಾಚಿಕೆ ಆಗಲ್ವಾ? ಇದೆಲ್ಲ ಮಾಡೋದು ಬಿಟ್ಟು ಬಿಡು ಮಾರಾಯ ಅಂತ ಕೂಗ್ತಾಳೆ. ಝೀರೋ ಹೇಳ್ತಾನೆ, ನಿನ್ನ ಪೇಸ್ಗೆ ಹಾಕಿದಂಥ ಬಾಕ್ಸ್ನ ಮೊದಲು ತೆಗಿ, ನಾನು ನೀನು ಹೇಳಿದ ಎಲ್ಲ ಮಾತಿಗೆ ಒಪ್ಪಿಕೊಳ್ತೇನೆ. ಎಲ್ಲರನ್ನು ಬಚಾವ್ ಮಾಡಲು ಮೇವ್ನಾಮ್ ಅವಳ ಬಾಕ್ಸ್ನ ತೆಗೆದು ಬಿಡ್ತಾಳೆ. ಅವಳನ್ನು ನೋಡಿ ಎಲ್ಲರೂ ಶಾಕ್ ಆಗಿ ಬಿಡ್ತಾರೆ. ಅವರೆಲ್ಲರೂ ಅಂದುಕೊಂಡಿದ್ದರು ಅವಳು ಅಗ್ಲಿ ಅಂತ, ನೋಡಲು ಚೆನ್ನಾಗಿಲ್ಲ ಅಂತ. ಆದರೆ ಅಲ್ಲಿ ನೋಡಿದಾಗ ಅವಳು ತುಂಬಾನೇ ಕ್ಯೂಟ್ ಆಗಿದ್ದಳು. ಅಲ್ಲಿ ಮಿಂಟನ್ ಮೊದಲ ಬಾರಿಗೆ ಅವಳನ್ನು ನೋಡ್ತಾನೆ. ಅವನು ಕೂಡ ಮತ್ತೆ ಅವಳನ್ನೇ ನೋಡಲು ಶುರು ಮಾಡ್ತಾನೆ. ಅವಳಿಂದ ದೃಷ್ಟಿ ತೆಗೆಯಲು ಅವನಿಗೆ ಸಾಧ್ಯವಾಗಲ್ಲ. ಅವಳನ್ನೇ ನೋಡುತ್ತಾ ನಿಂತ ಅವನು ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡಲು ಆರಂಭಿಸ್ತಾನೆ. ಅವಳು ಅವನನ್ನು ಅಪ್ಪಿಕೊಳ್ತಾಳೆ. ಮನೆಗೆ ಬಂದ ನಂತರ ಸಂಜೆ ಅವಳಿಗೆ ಪ್ಲವಾನ್ ಅವಳಿಗೆ ಬಂದ ಎಲ್ಲ ಕಾಮೆಂಟ್ಸ್ನ ತೋರಿಸ್ತಾನೆ. ಎಲ್ಲರೂ ಅವಳನ್ನು ಸ್ಕೂಲ್ ಗ್ರೂಪ್ನಲ್ಲಿ ಹೊಗಳುತ್ತಿದ್ದರು, ಅಂದರೆ ಅಪ್ರಿಷಿಯೇಟ್ ಮಾಡ್ತಿದ್ದರು. ಆದ್ರೆ ಅವಳಿಗೆ ಭರವಸೆ ನಂಬಿಕೆ ಬರಲ್ಲ. ಅವಳು ರೂಮ್ಗೆ ಹೋದಾಗ ಅಲ್ಲಿ ಝೀರೋ ಅಡಗಿಕೊಂಡಿದ್ದ. ಅವನು ಯಾರಿಗೂ ತಿಳಿಯದೆ ಮನೆಯೊಳಗೆ ಸೇರಿದ್ದ. ಅವನು ಅವಳ ಬಳಿ ಸಾರಿ ಕೇಳ್ತಾನೆ ಮತ್ತು ಹೇಳ್ತಾನೆ, ಸಾರಿ, ನಾನು ಇದೆಲ್ಲವನ್ನು ಫನ್ಗಾಗಿ ತಮಾಷೆಗಾಗಿ ಮಾಡಿದ್ದೆ ಅಂತ ಹೇಳ್ತಾನೆ. ನಿನ್ನ ತರಹದ ನಿನ್ನಂತೆ ಇರುವ ಹುಡುಗಿಯರನ್ನು ನಾನು ಯಾವತ್ತೂ ಕೂಡ ನೋಡಿಲ್ಲ, ನೀನು ತುಂಬಾನೇ ಕ್ಯೂಟ್ ಆಗಿ ಕಾಣ್ತಿ. ಅಷ್ಟು ಹೇಳಿ ಝೀರೋ ಅಲ್ಲಿಂದ ಹೋಗಿಬಿಡ್ತಾನೆ. ಮೇವ್ನಾಮ್ಗೆ ಇನ್ನೂ ಕೂಡ ಭರವಸೆ ಬರಲ್ಲ, ಅವಳಿಗೆ ನಂಬಿಕೆನೇ ಬರಲ್ಲ. ಮೇವ್ನಾಮ್ಗೆ ಅದನ್ನು ನಂಬಲು ಸಾಧ್ಯವಾಗಲ್ಲ. ಮೇವ್ನಾಮ್ ಅವಳ ಆನ್ಲೈನ್ ಫ್ರೆಂಡ್ಗೆ ಕೇಳ್ತಾಳೆ, ನೀನು ಸ್ಕೂಲ್ ಗ್ರೂಪ್ನಲ್ಲಿ ನನ್ನ ಫೋಟೋ ನೋಡು, ನನ್ನ ಬಗ್ಗೆ ಯಾವ ರೀತಿ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳು, ನಾನು ಹೇಗೆ ಕಾಣ್ತಿದ್ದೇನೆ ಅಂತ ಹೇಳು ಅಂತಾಳೆ. ಆನ್ಲೈನ್ ಫ್ರೆಂಡಿಂದ ಅವಳಿಗೆ ತಿಳಿಯುತ್ತೆ ಅವಳು ತುಂಬಾನೇ ಕ್ಯೂಟ್ ಆಗಿ ಕಾಣ್ತಿದ್ದಾಳೆ ಅಂತ. ಅವಳಿಗೆ ಭರವಸೆ ಮೂಡುತ್ತೆ, ನಂಬಿಕೆ ಬರುತ್ತೆ, ಅವಳು ನಿಜವಾಗಿಯೂ ಕ್ಯೂಟ್ ಆಗಿ ಮತ್ತು ಬ್ಯೂಟಿಫುಲ್ ಆಗಿ ಕಾಣ್ತಾಳೆ ಅಂತ. ಕೊನೆಗೂ 3 ವರ್ಷಗಳ ನಂತರ ಮಿರರ್ನಲ್ಲಿ ನೋಡ್ತಾಳೆ. ತುಂಬಾನೇ ಶಾಕ್ ಆಗಿ ಬಿಡ್ತಾಳೆ, ಅವಳು ಎಷ್ಟೊಂದು ಕ್ಯೂಟ್ ಆಗಿ ಕಾಣ್ತಾಳೆ ಅಂತ. ಮರುದಿನ ನಾರ್ಮಲ್ ಆಗಿ ಖುಷಿಯಿಂದ ಸ್ಕೂಲ್ಗೆ ಹೋಗ್ತಾಳೆ. ಸ್ಕೂಲ್ನಲ್ಲಿ ಈಗ ಅವಳಿಗೆ ಯಾರು ಕೂಡ ಅಗ್ಲಿ ಅಂತ ಹೇಳುವವರು ಇರಲ್ಲ. ಯಾರೊಬ್ಬರು ಕೂಡ ಅವಳನ್ನು ವಿಚಿತ್ರವಾಗಿ ನೋಡಲ್ಲ. ಅವಳಿಗೆ ಈಗ ಮಾಸ್ಕ್ ಅಥವಾ ಫೇಸ್ಗೆ ಬಾಕ್ಸ್ ಹಾಕಿಕೊಳ್ಳುವ ಅವಶ್ಯಕತೆ ಇರಲ್ಲ. ಅವಳು ಅವಳ ನಾರ್ಮಲ್ ಲೈಫನ್ನು ಜೀವಿಸಲು ಆರಂಭಿಸ್ತಾಳೆ. ಎಲ್ಲರೂ ಅವಳನ್ನು ಸ್ಕೂಲ್ನಲ್ಲಿ ತುಂಬಾನೇ ಹೊಗಳ್ತಾರೆ, ತುಂಬಾನೇ ಅಪ್ರಿಷಿಯೇಟ್ ಮಾಡ್ತಾರೆ. ಹೀಗೆ ಅವಳು ತುಂಬಾನೇ ಫೇಮಸ್ ಆಗ್ತಾಳೆ. ಇದೊಂದು ಥಾಯ್ ಲ್ಯಾಂಗ್ವೇಜ್ನ ಟೆಲಿವಿಷನ್ ಸೀರೀಸ್. ಇದರ ತುಂಬಾನೇ ಎಪಿಸೋಡ್ಗಳಿವೆ.
ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.